ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ಒಳ್ಳೆ ಆರೋಗ್ಯವಾದ ಗಿಡದ ಪರಿಚಯವನ್ನು ಕೊಡಲು ಬಂದಿದ್ದೇನೆ. ನೋಡಿ, ಇದು ಎಕ್ಕದ ಗಿಡ. ಅಂದರೆ ಇದು ಹೆಚ್ಚಿನವರಿಗೆ ಗೊತ್ತಿದ್ದ ವಿಷಯವೇ, ಆದರೆ ಗೊತ್ತಿಲ್ಲದವರಿಗೆ ಮತ್ತು ಗೊತ್ತಿದ್ದವರಿಗೆ ಇದರ ಮಹತ್ವವನ್ನು ತಿಳಿಸಲು ಇಷ್ಟಪಟ್ಟಿದ್ದೇನೆ. ಅಂದರೆ ಇದು ನೋಡಿ, ಒಳ್ಳೆ ಸಮೃದ್ಧಿಯಾಗಿ ಚಂದ ಬೆಳೆದಿದೆ ನೋಡಿ ಅಲ್ವಾ, ತುಂಬ ಚೆನ್ನಾಗಿದೆ. ಆದರೆ ಇದು ಯಾವುದಕ್ಕೆಲ್ಲ ಆಗುತ್ತೆ ಅಂತ, ಈಗ ಹೆಚ್ಚಿನವರಿಗೆ ಶುಗರಿನ ಒಂದು ಪ್ರಾಬ್ಲಮ್ ಎಲ್ಲರಿಗೆ ಇದೆ. ಹಾಗೆ ಎಲ್ಲರಿಗೆ ಶುಗರ್ ಇದ್ದವರಿಗೆ ಇದರ ಎಲೆಯನ್ನು ಒಂದು ತೆಗೆಯೋದು ಹೇಗೆ ಅಂದರೆ ನೋಡಿ, ಈ ರೀತಿ ತೆಗೆದು ನೋಡಿ, ಈ ರೀತಿ ಚಪ್ಪಲಿಗೆ ಇಡಬೇಕು. ಇಟ್ಟು ಹೀಗೆ ಇದ್ದವರಿಗೆ ಮಾತ್ರ ನೋಡಿ ಈ ರೀತಿ ನಾವು ಹಾಕ್ಕೊಳ್ಬೇಕು. ಶೂಗೆ ಆಗಲಿ ಚಪ್ಪಲಿಗಾಗಲಿ ಯಾವುದಕ್ಕೆ ಬೇಕಾದರೆ ಹೀಗೆ ಇಡ್ಬೋದು. ಇಟ್ಟು ಇದು ನಾವು ಎಷ್ಟು ತಿಡ್ಲಿಕ್ಕೆ ಆಗ್ತದೆ ಅಷ್ಟು ಎಲೆ ಬಾಡಿ ಹೋಗೋವರೆಗೆ ಇಟ್ಟುಕೊಳ್ಬೋದು. ಹಾಗೆ ಆ ಎಲೆಯನ್ನು ಇಟ್ಕೊಳ್ಬೇಕು. ಅದು ದಿನಾಲು ನಮಗೆ ಸಿಗ್ತದೆ ಎಲೆ, ದಿನಾಲು ಇಟ್ಟುಕೊಂಡ್ರೆ ಒಳ್ಳೆಯದು. ಅದು ಶುಗರಿನ ಅಂಶವನ್ನು ಇಳೀತದೆ, ಕಡಿಮೆ ಮಾಡ್ತದೆ ಅಂತ ಹೇಳ್ತಾರೆ. ಡಾಕ್ಟ್ರಿನವರೇ, ಈಗ ಆಯುರ್ವೇದಿಕ್ ಡಾಕ್ಟ್ರಿನವರೇ ಹೇಳ್ತಾರೆ. ಹಾಗಾಗಿ ಅದರ ಬಗ್ಗೆ ನಾನು ಸ್ವಲ್ಪ ಹೇಳಿದ್ದು. ಮತ್ತು ಎರಡನೇದು, ನಮಗೆ ಈ ಕೆಪ್ಪಟೆ ಅಂದರೆ ಈ ಕಿವಿಯ ಹತ್ರ ಇಲ್ಲಿ ನೋವು ಬರ್ತದೆ. ಅದು ಹೇಗೆ ಬರ್ತದೆ ಅಂದರೆ ಒಂಥರ ಗಂಟು ಥರ ಬರುತ್ತೆ. ಅದು ಇಲ್ಲಿ ತುಂಬ ನೋವಾಗುತ್ತೆ. ತುಂಬ ನೋವು ಅಂದರೆ ತುಂಬ ನೋವು, ಮುಖ ಎಲ್ಲ ಇಷ್ಟಿಷ್ಟು ದಪ್ಪ ಆಗುತ್ತೆ. ಅದು ಎಂಥ ಮದ್ದು ಮಾಡಿದರೂ ಗುಣ ಆಗೋದಿಲ್ಲ. ಡಾಕ್ಟರ್ಸ್ ಎಲ್ಲ ಇದು ಮದ್ದು ತಂದರೆ ಒಮ್ಮೆ ನೋವು ಹೋಗ್ತದೆ, ಮತ್ತೆ ಮತ್ತೆ ಬರ್ತಾ ಇರ್ತದೆ. ಆದರೆ ಇದರ ಎಲೆಯನ್ನು ನೋಡಿ, ಈ ಥರ ಇದೊಂದು ಎಳತ್ತಾಗಿ ಭಾರಿ ಚೆಂದ ಉಂಟು ನೋಡಿ. ಹೀಗೆದ್ದು ಎಲೆಯನ್ನು ತೆಗೆದು ಅದಕ್ಕೆ ಸ್ವಲ್ಪ ಸುಣ್ಣ ಸೇರಿಸಿ ಅರಿಬೇಕು. ಅರ್ದು ಕಲ್ಲಲ್ಲಿ ಬಟ್ಟೆ ಒಗೆಯುವ ಕಲ್ಲಲ್ಲೆಲ್ಲ ಬೇರೆ ಕಲ್ಲಿನ ಮೇಲೆ ಅದು ಅರಿಲಿಕ್ಕೆ ಆಗ್ತದೆ ನಮಗೆ. ಅದರಲ್ಲಿ ಅರ್ದು ಅದಕ್ಕೆ ಸ್ವಲ್ಪ ಸುಣ್ಣ ಸೇರಿಸಬೇಕು. ಸುಣ್ಣ ಸೇರಿಸಿ ಸ್ವಲ್ಪ ಒಂದು ಎಂಥದ್ರಲ್ಲಿ ಒಂದು ಸೌಟಲ್ಲಿ ಯಾವುದರಲ್ಲಿ ಆದರೂ ಹಾಕಿ ಸ್ವಲ್ಪ ಉಗುರು ಬೆಚ್ಚನೆ ಬಿಸಿ ಮಾಡಬೇಕು. ಬಿಸಿ ಮಾಡಿ ಅದನ್ನು ಹಚ್ಚಬೇಕು. ಸಾಧಾರಣ ಇಲ್ಲಿಂದ ಇದರ ಸುತ್ತಲೂ ಹಚ್ಚಬೇಕು. ಅದು ತುಂಬ ಈ ಎಲ್ಲ ನೋವಿದಲ್ಲಿ ಆಗಲಿ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ನಾವು ಬಿಸಿ ಮಾಡಿ ಸ್ವಲ್ಪ ಉಗುರು ಬೆಚ್ಚನೆ, ಅಂದರೆ ನೋವಿಗೆ ಅದು ಸ್ವಲ್ಪ ಬಿಸಿ ಬಿಸಿ ತಾಗಿಸಿದರೆ ಒಳ್ಳೆಯದು ಆಗುತ್ತೆ. ಹಾಗೆ ಅದು ನೋವು ಕೂಡ ಬೇಗ ಕಡಿಮೆ ಆಗುತ್ತೆ. ಹಾಗೆ ಸ್ಟಾರ್ಟ್ ಆಗಿದಾಗ ಶುರು ಮಾಡಿದರೆ ಗುಣ ಆಗುವವರೆಗೆ ನಾವು ಹಚ್ಚಬೇಕು. ಈ ಕಿವಿದ್ದು ಬುಡಾದವರೆಗೆ ಹಿಂದೆಗಡೆ ಕೂಡ ಸೇರಿಸಿ ಚೆನ್ನಾಗಿ ಹಚ್ಚಬೇಕು. ಹಚ್ಚಿದರೆ ಅದು ಮತ್ತೆ ಹೋದದ್ದು ಬರುವುದೇ ಇಲ್ಲ. ಇಲ್ಲದಿದ್ದರೆ ನಾವು ಡಾಕ್ಟರ್ಸ್ದೆಲ್ಲ ಮದ್ದು ಮಾಡಿದರೆ ಮತ್ತೆ ಮತ್ತೆ ಅದು ಬರ್ತಾನೆ ಇರ್ತದೆ. ಆಗಾಗ ಕಿವಿ ನೋವು, ಮಕ್ಕಳಿಗೆ ಕಿವಿ ಒಳಗೆ ನೋವು, ಸೈಡ್ ನೋವು, ಅಮ್ಮ ನೋವು ಅಂತ ತುಂಬ ಇದು ಮಾಡ್ತಾರೆ. ಹೀಗೆ ನೋವು ಬರ್ತಾ ಇರ್ತದೆ. ಹಾಗೆ ಅದಕ್ಕೆ ಇದು ಮಾಡಿದರೆ ತುಂಬ ಚೆನ್ನಾಗಿ ಗುಣ ಆಗುತ್ತೆ, ಒಳ್ಳೆಯದಾಗುತ್ತೆ ನಮಗೆ. ಮೂರನೇದಾಗಿ ಈಗ ಒಂದು ಪ್ರಾಯ ಬಂದ ಮಕ್ಕಳಿಗೆ ಮದುವೆ ಆಗೋದಿಲ್ಲ, ಅಂದರೆ ತುಂಬ ಪ್ರಾಯ ಆಗಿರ್ತದೆ ಮಕ್ಕಳಿಗೆ, ಹುಡುಗರಿಗಾಗಲಿ ಹುಡುಗಿಯರಿಗಾಗಲಿ ಮದುವೆ ಆಗೋದಿಲ್ಲ ಅಂಥವರಿಗೆ, ಅಂದರೆ ನೆಂಟಸ್ತಿಗೆಲ್ಲ ಬರ್ತಾ ಇರ್ತದೆ, ಯಾವುದು ಪ್ರಪೋಸಲ್ ಸರಿಯಾಗೋದಿಲ್ಲ ಅಂಥವರಿಗೆಲ್ಲ ಇದು ಒಂದು ಸಣ್ಣ ಗಿಡ ನೋಡ್ಕೊಳ್ಬೇಕು ನಾವು. ಹಗಲೊತ್ತಿಯಲ್ಲಿ ಇಲ್ಲಿ ಉಂಟು ಅಂತ ನೋಡಿಕೊಂಡು ಅದಕ್ಕೆ ಸುತ್ತು ಬರುವ ಹಾಗೆ ಜಾಗವನ್ನು ಸರಿ ಕ್ಲಿಯರ್ ಮಾಡಿಟ್ಟು ಹೋಗಬೇಕು. ಹೋಗಿ ಅದಕ್ಕೆ ಒಂದು ಇದು ಅಗರಬತ್ತಿ ಮತ್ತು ಒಂದು ಬೆಂಕಿ ಪೆಟ್ಟಿಗೆ, ಒಂದು ಚೊಂಬು ನೀರು ಹಿಡ್ಕೊಂಡು ಬಂದು ಬೆಳಗ್ಗೆ ಬೇಗ, ಅಂದರೆ ಯಾರ ಮುಖ ನೋಡಬಾರ್ದು, ಅದು ಯಾಕೆ ಮಾಡೋದು ಅಂತ ಬೇರೆಯವರು ಕೇಳಬಾರ್ದು, ಅದು ಒಂದು ಹಾಗೆ ಮಾಡಬೇಕು. ಬಂದು ಇದರ ಬುಡಕ್ಕೆ ನೀರು ಹಾಕಿ ಇದು ಅಗರಬತ್ತಿ ಹಚ್ಚಿ ಅದಕ್ಕೆ ಸುತ್ತು ಬಂದು ಅಡ್ಡ ಬಿದ್ದು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅಂದರೆ ಇದು ಶಿವನ ಅಂಶ ಉಳ್ಳ ಗಿಡ, ಶಿವನಿಗೆ ಒಳ್ಳೆ ಪ್ರಿಯವಾದ ಹೂವುದು ಗಿಡ. ಹಾಗಾಗಿ ಅದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಮಗೆ ಇಷ್ಟೆಲ್ಲ ಆಗಿದೆ, ನಾವು ಇಂಥ ಇದು ಉದ್ದೇಶಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಅದರ ಬುಡಕ್ಕೆ ದಿನ 48 ದಿನ ಮಾತ್ರ ಮಾಡಬೇಕಾಗ್ತದೆ. ಈ 48 ದಿನ ಮಾಡಿದರೆ ಮದುವೆ ಆಗ್ತದೆ ಅಂತೇಳಿ ನಮ್ಮ ಮುತ್ತಾತ ಹಾಗೆ ಅಜ್ಜ
ಎಲ್ಲರೂ ಹೇಳಿದಂಥ ಮಾತು ಇದು, ಒಳ್ಳೆ ಪ್ರತೀತಿಯಲ್ಲಿದ್ದ ಮಾತು. ಹಾಗೆ ಗೊತ್ತಿದ್ದವರಿಗೆ ಗೊತ್ತಿರ್ತದೆ, ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ ಅಂಥೇಳಿ ನಾನೀಗ ನಿಮಗೆ ತಿಳಿಸಲು ಇಷ್ಟಪಡ್ತೇನೆ. ಹಾಗೆ ಮತ್ತು ಒಬ್ಬೊಬ್ಬರಿಗೆ ಈ ಕಾಲು ಬೆರಳುಂಟಲ್ಲ, ಕತ್ತಿಯಲ್ಲಿ ಕಡ್ದ ಹಾಗೆ, ಅಂದರೆ ಬೆರಳು ಸೀಳಾಗಿರ್ತದೆ ಬೆರಳಿನ ಅಡಿಯಲ್ಲಿ, ಅದಕ್ಕೆ ಇದರ ನಾರನ್ನು ತೆಗೆದು ಸುತ್ತಿದರೆ ಅದು ಕೂಡ ಗುಣ ಆಗ್ತದೆ. ಮತ್ತು ಇದರಲ್ಲಿ ಒಳ್ಳೆ ಒಂದು ದೈವಾಂಶ ಉಳ್ಳ ಗಿಡ ಇದು ನಮಗೆ ಒಳ್ಳೆ ಉಪಯೋಗ ಇದೆ. ಹಲ್ಲು ನೋವಾಗ್ತದಲ್ಲ, ಹಲ್ಲು ನೋವಿಗೆ ಇದರ ಕಡ್ಡಿ, ಅಂದರೆ ಒಣಗಿದ ಕಡ್ಡಿಯನ್ನು ಸ್ವಲ್ಪ ಒಂದಿಷ್ಟು ಉದ್ದದ ಕೋಲಿನಾಗೆ ತಂದು ಬೆಂಕಿ ಕೊಟ್ಟು ಅದು ಹಲ್ಲಿನ ಬುಡಕ್ಕೆ ಇಟ್ಟು ಎಳೆದ್ರೆ ಹಲ್ಲು ನೋವು ಗುಣ ಆಗುತ್ತೆ. ಅಂದರೆ ಫುಲ್ಲು ಹೋಗುತ್ತೆ ಅಂತ ಹೇಳೋದಿಲ್ಲ ನಾನು, ಆದರೆ ಆಗ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಮುಂದೆ ನಿಮಗೆ ಬೇರೆ ಒಳ್ಳೆಯ ಔಷಧಿಯ ಗಿಡ ಬೇಕಿದ್ದರೆ ಕಾಮೆಂಟಲ್ಲಿ ತಿಳಿಸಿ, ಆಗ ನಾನು ನಿಮಗೆ ಒಳ್ಳೆಯ ಔಷಧಿ ಗಿಡವನ್ನು ತೋರಿಸ್ತೇನೆ. ನನ್ನ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸ್ತೇನೆ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಬಾಯ್.